ಕೆಲವು ಭಕ್ತರ ಮುತುವರ್ಜಿಯಿಂದ ಅಭಿಲಾಷೆಯಿಂದ ಕನಸುಗಳನ್ನು ನನಸಾಗುವಂತೆ ನಿನ್ನೆಯಿಂದ 5 ದಿನಗಳ ಪರ್ಯಂತ ಲಕ್ಷ ಬಿಲ್ವಾರ್ಚನೆ, ಕೋಟಿ ನಾಮ ಸಂಕೀರ್ತನೆ ಇತ್ಯಾದಿ ಯಥಾವಿಧಿಯಾಗಿ ನಡೀತಾ ಉಂಟು. ನಿನ್ನೆ ಪ್ರಾರಂಭದಲ್ಲಿ ದೇವರಲ್ಲಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ಸನ್ನಾಗಿ ಮಾಡಬೇಕು ಅಂತ ಹೇಳಿ ಹೇಳಿಕೊಂಡ ಪ್ರಕಾರ ಆ ಪರಮಾತ್ಮನ ಕೆಲವನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನೂ ಮುಂದಿನ ಕಾರ್ಯಕ್ರಮಗಳನ್ನು ಯಾವ ಒಂದು ಅಡ್ಡಿ ಆತಂಕ ವಿಘ್ನ ಬರದ ಹಾಗೆ ನಿರ್ವಿಘ್ನವಾಗಿ ಯಶಸ್ಸನ್ನಾಗಿ ಮಾಡಿಕೊಂಡು ಸಮಸ್ತ ಭಕ್ತರಿಗೂ ಆರೋಗ್ಯಪೂರ್ಣ ದೀರ್ಘಾಯು ಸನ್ಮಂಗಲವನ್ನು ಪ್ರಾಪ್ತಿ ಮಾಡಿಸಿ ಕ್ಷೇತ್ರವನ್ನು ಬೆಳಗಿಸಿಬಿಟ್ಟು ಉತ್ತರೋತ್ತರ ಶೈವೋಪಯೋಗಿಯನ್ನು ಮಾಡಿ ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿ, ಶಾಂತಿ, ದೀರ್ಘಾಯುವನ್ನು ಪ್ರಾಪ್ತಿ ಮಾಡುವ ಸ್ವಾಮಿಗೆ ದೀಪದಲ್ಲಿ ಮಂಗಳಂ ಭಗವಾನ್ ಮಂಗಳೋ ದೇವಕಿ ಪುತ್ರೋ ಮಂಗಳೋ ಗರುಡಧ್ವಜಾಗರ ಮಂಗಲದಾತಾರೋ ಬಾಲದೇವರೇ ಮಾಡಿ ಸಂಸದರು ಬಂದಿದ್ದಾರೆ, ವಿಶೇಷವಾಗಿ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಇದೆಲ್ಲ ಮಾಡಿ ಕಾರ್ಯಕ್ರಮವನ್ನು ಎಲ್ಲ ಮಹನೀಯರು ಬಂದಿದ್ದಾರೆ. ಸಂಘಟನೆ ಬರುವುದು RSS ನೋಡಿದ್ದಾರೆ, ರಾಜಕೀಯ ಎಲ್ಲ ರಾಜಕೀಯ ಪಕ್ಷಗಳು ಇದ್ದಾರೆ, ಸಂಘ ಸಂಸ್ಥೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಪ್ರತಿಯೊಬ್ಬರು ಬಂದಿದ್ದಾರೆ. ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಿರಂತರವಾಗಿ 5 ದಿನ ಕೂಡ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಕೋಟಿ ನಾಮ ಜಪ ಯಶಸ್ವಿಯಾಗಲಿ.
Mm-hmm.